ಸೌದಿ ಅರೇಬಿಯಾದ ಅಲ್ ಅಝಾ ಎಂಬಲ್ಲಿ ನಡೆದ HCL 2020-21 ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕರ್ನಾಟಕದ ಮಂಗಳೂರು ಯುನೈಟೆಡ್ ಕ್ರಿಕೆಟ್ ತಂಡ ಪ್ರಥಮ ಸ್ಥಾನವನ್ನು ಪಡೆದು ಮಂಗಳೂರಿನ ಕೀರ್ತಿಯನ್ನು ಹೆಚ್ಚಿಸಿದೆ. ಪ್ರತಿ ವರ್ಷ ಈ ಸಂಸ್ಥೆ ಕ್ರಿಕೆಟ್ ಆಟವನ್ನು ಆಯೋಜಿಸುತ್ತಿದ್ದು, ಸೌದಿ ಅರೇಬಿಯಾದ ತಂಡ ಮತ್ತು ಕೇರಳ 11 ತಂಡಕ್ಕೆ ಗೆಲುವು ಸಿಕ್ಕಿತ್ತು. ಆದರೆ ಈ ಬಾರಿ ಕಪ್ ಕರ್ನಾಟಕದ ಮಂಗಳೂರು ತಂಡದ ಪಾಲಾಗಿದೆ. ಅಂತಿಮವಾಗಿ ಫೈನಲ್ ಪಂದ್ಯಾಟ ಕೇರಳ 11 ಹಾಗೂ ಮಂಗಳೂರು ಯುನೈಟೆಡ್ ತಂಡದ ನಡುವೆ ನಡೆದಿತ್ತು. ಅದರಲ್ಲಿ ಕೇರಳ 11 ತಂಡವನ್ನು ಸೋಲಿಸಿ ಮಂಗಳೂರು ಯುನೈಟೆಡ್ ತಂಡ ವಿಜಯ ಗಳಿಸಿದೆ.